ಸಿಂಪ್ಟಮ್ಸ್ ಇರೋ ಪೇಷಂಟು ಅವರ ಫ್ಯಾಮಿಲಿ ಫಿಸಿಷಿಯನ್ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ, ಕೊರೋನಾ ಟೈಮ್ ಉಂಟು, ನನ್ನ ಶುಗರ್ ಹೈ ಉಂಟು, ನಾನು ಯಾವ ಥರ ಇದನ್ನು ಇನ್ನೂ ಅತಿ ಜಾಗರೂಕತೆಯಲ್ಲಿ ಜಾಸ್ತಿ ಕಂಟ್ರೋಲ್ ಇಟ್ಕೊಳ್ಬೇಕಂತ ಅವರಿಗೆ ಅರ್ಥ ಆಗಬೇಕು. ಅವರವರ ಫಿಸಿಷಿಯನ್ ಕನ್ಸಲ್ಟ್ ಮಾಡಬೇಕು. ಒಂದು ಅನಲೈಸ್ ಮಾಡಿ ನೋಡದೆ ಸುಮ್ಮನೆ ಬಿಲ್ ಜಾಸ್ತಿ ಅಂತ ಹೇಳೋದು ಕೂಡ ಸರಿಯಲ್ಲ. ಗಳಿಗೆ ನೆಗೆಟಿವ್ ಅಂತ ಒಂದು ರಿಪೋರ್ಟ್ ಬಂದಿದೆ, ರಿಪೋರ್ಟ್ ನೆಗೆಟಿವ್ ಬಂದಿದೆ RT-PCR, ಆದರೆ ಬೇರೆ ಎಲ್ಲವೂ ಪಾಸಿಟಿವಿಗೆ ಪಾಯಿಂಟ್ ಉಂಟು. ನಾವು ಒಂದು ದಿನ ಬಿಟ್ಟು ರಿಪೀಟ್ ಮಾಡಿದ ಟೆಸ್ಟ್ ರಿಪೋರ್ಟ್ಸ್ ಪಾಸಿಟಿವ್ ಅಂತ ಬಂದಿದೆ. ಕೊರೋನಾ ಉಂಟಂತ ಡಯಾಗ್ನೋಸ್ ಮಾಡ್ತಂತೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ಬೇಡಿ. ನಿಮಗೆ ಜ್ವರ ಉಂಟು, ಮೈಕೈ ನೋವು ಉಂಟು, ಯಾವುದೇ ತರಹದ ವೈರಲ್ ಇನ್ಫೆಕ್ಷನ್ ಫೀಚರ್ಸ್ ಉಂಟು, ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಹೆಸರಾಂತ ಖ್ಯಾತ ವೈದ್ಯ, ಮಂಗಳ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಗಣಪತಿ ಭಟ್ ನಮ್ಮ ಜೊತೆ ನ್ಯೂಸ್ ಟೈಮ್ ಅತಿಥಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ನಮಸ್ಕಾರ. ಕೊರೋನಾ ಮಹಾಮಾರಿ ಎಲ್ಲೆಡೆ ವ್ಯಾಪಕವಾಗಿ ಹರಡ್ತಿದೆ, ಜನರಲ್ಲಿ ಆತಂಕ ಮೂಡ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೊರೋನಾದ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಡಾಕ್ಟರ್ ಗಣಪತಿ ಭಟ್ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಮೊದಲಿಗೆ, ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಯಾವ ರೀತಿ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು? ಸಾರ್ವಜನಿಕರು ಯಾವ ರೀತಿ ಕ್ರಮ ತಗೊಳ್ಬೇಕಂತ ತುಂಬ ಸತಿ ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ರಿಪೀಟೆಡ್ ಆಗಿ ಜನರಿಗೆ ಮನದಟ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಪಬ್ಲಿಕ್ ಅವೇರ್ನೆಸ್ ಒಂದು ಅತಿ ಮುಖ್ಯ. ಅಂದರೆ ಅನ್ನೆಸೆಸರಿಯಾಗಿ ಟ್ರಾವೆಲ್ ಮಾಡೋದು, ಅನ್ನೆಸೆಸರಿಯಾಗಿ ಸುಮ್ಮನೆ ನೋಡ್ಕೊಂಡು ಬರುವ, ಸುಮ್ಮನೆ ಶಾಪಿಂಗ್ ಮಾಲ್ ವಿಸಿಟ್ ಮಾಡಿ ಬರುವ ಆ ಥರ ಟ್ರಾವೆಲ್ ಮಾಡೋದು ಈಗ ಈ ಪ್ಯಾಂಡಮಿಕ್ಕಿನ ಈ ಕರೆಂಟ್ ಸಿಚುವೇಷನಲ್ಲಿ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಸೊ ಅದು ಮಾಡಿದರೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನಮಗೆ, ಸಾಮಾಜಿಕ ಅಂತರವನ್ನು ನಮಗೆ ಕಾಪಾಡಲಿಕ್ಕೆ ಆಗ್ತದೆ. ಇನ್ನೊಂದು, ಪಬ್ಲಿಕ್ಕಲ್ಲಿ ಮಾಸ್ಕ್ ವೇರ್ ಮಾಡೋದು. ಈಗ ಮಾಸ್ಕ್ ವೇರ್ ಮಾಡೋದಂದರೆ ನಾನು ಅಥವಾ ನೀವು ಒಂದು 3 ಲೇಯರ್ ಅಥವಾ 2 ಲೇಯರ್ ಅಥವಾ ಕಾಟನ್ ಮಾಸ್ಕ್ ಹಾಕಿದರೆ ನೀವು ಅದನ್ನು ನಿಮ್ಮ ಪ್ರೊಟೆಕ್ಷನ್ಗೆ ವೇರ್ ಮಾಡೋದಕ್ಕಿಂತ ಜಾಸ್ತಿ ಇನ್ನೊಬ್ಬರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ವೇರ್ ಮಾಡೋದು. ಇದು ಜನರು ಅತಿ ಅಗತ್ಯವಾಗಿ ಮನದಟ್ಟು ಮಾಡಬೇಕು. ನಾನು ಆರ್ಡಿನರಿ ಕಾಟನ್ ಮಾಸ್ಕ್ ಹಾಕಿದರೆ ನನಗೆ ಕೊರೋನಾ ಬರದ ಹಾಗೆ ಒಂದು ಕೋವಿಡ್ ಪೇಷಂಟ್ನ ಎದುರು ಜಾಸ್ತಿ ಪ್ರೊಟೆಕ್ಷನ್ ಸಿಗಲ್ಲ. ಆದರೆ ನನಗೆ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇದ್ದರೆ, ನನ್ನಲ್ಲಿ ವೈರಾಣು ಇದ್ದರೆ, ನಾನು ಇನ್ನೊಬ್ಬರಿಗೆ ಅದನ್ನು ಹರಡಿಸುವುದನ್ನು ರೆಡ್ಯೂಸ್ ಮಾಡಲಿಕ್ಕಾಗ್ತದೆ, ತಪ್ಪಿಸ್ಲಿಕ್ಕಾಗ್ತದೆ. ನಾವು ಹಾಸ್ಪಿಟಲ್ಗಳಲ್ಲಿ N95 ಮಾಸ್ಕ್, N90 ಮಾಸ್ಕ್, ಹೈ ಗ್ರೇಡ್ ಮಾಸ್ಕ್ ಯೂಸ್ ಮಾಡಲೇ, ಬಿಕಾಸ್ ನಮಗೆ ವೈರಲ್ ಲೋಡ್ ಪೇಷಂಟ್ ಕೆಲಸ ಮಾಡುವಾಗ ಜಾಸ್ತಿ ಬರ್ತದೆ. ಆದರೆ ಜನಸಾಮಾನ್ಯರು ಒಂದು ಅಟ್ಲೀಸ್ಟ್ ಒಂದು ಕಾಟನ್ ಮಾಸ್ಕ್ ಹಾಕೋದು ಅತಿ ಅಗತ್ಯ. ಈಗ ನಾನು ತುಂಬ ಕಡೆ ನೋಡಿದರೆ ಜನರಿಗೆ ಮಾಸ್ಕ್ ಇದು ಇಂಪಾರ್ಟೆನ್ಸೇ ಅರ್ಥ ಆಗ್ತಾ ಇಲ್ಲ, ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. ನಮ್ಮದೇ ಹಾಸ್ಪಿಟ್ಲಲ್ಲಿ ಬಂದು ಇದು ವೆಯ್ಟಿಂಗ್ ಲಾಬಿಯಲ್ಲಿ ಕೂತ್ಕೊಂಡು ಮಾಸ್ಕ್ ತೆಗೆದು ಕೂತ್ಕೊಂಡಿರ್ತಾರೆ. ಎಷ್ಟು ಮನದಟ್ಟು ಮಾಡಿದರೂ ನಾವು ಹೇಳಿದಾಗ ಒಮ್ಮೆ ಮಾಸ್ಕ್ ಹಾಕ್ತಾರೆ ಮತ್ತು ವಾಪಸ್ ಅದನ್ನು ತೆಗೀತಾರೆ. ತುಂಬ ಜನ ಮಾಸ್ಕನ್ನು ಕುತ್ತಿಗೆಯಲ್ಲಿ ಮಾಲೆ ಹಾಗೆ ಹಾಕ್ಕೊಂಡು ಆಚೆ ಈಚೆ ಹೋಗ್ತಾರೆ. ದ್ಯಾಟ್ ಈಸ್ ನಾಟ್ ದ ವೇ. ಅದನ್ನು ಸರಿಯಾಗಿ ಹೇಗೆ ಯೂಸ್ ಮಾಡೋದು, ಅದು ಎಂತಕ್ಕೋಸ್ಕರ ಯೂಸ್ ಮಾಡೋದು ಅಂತ ನಾವು ಅತಿ ಅಗತ್ಯ ಜನರಿಗೆ ಮನದಟ್ಟು ಮಾಡಬೇಕು. ಐ ವೇರ್ ಮಾಸ್ಕ್, ನಾನು ಮಾಸ್ಕ್ ಹಾಕ್ಕೊಳ್ಳೋದು, ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇನೆ, ನೀವು ಮಾಸ್ಕ್ ಹಾಕ್ತೀರಿ, ನೀವು ನನ್ನನ್ನು ಪ್ರೊಟೆಕ್ಟ್ ಮಾಡ್ತೀರಿ. ಸೊ ಈ ಕನ್ಸೆಪ್ಟ್ ಜನರಿಗೆ ಅತಿ ಅಗತ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮಂಗಳ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡ್ತಾ ಇದ್ದೀರಾ? ನಮ್ಮಲ್ಲಿ ನಾನು ಒಂದು 9-10 ಬೆಡ್ ICU ಥರ ಅದು ಇಟ್ಕೊಂಡು ಕೋವಿಡ್ ಪೇಷಂಟ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ವಾರ್ಡ್ ಸಪ್ರೇಟ್ ಇಟ್ಕೊಂಡಿದ್ದೇವೆ. ICU ಅಲ್ಲಿ ಯಾವುದು ಲೇಟೆಸ್ಟು ಪ್ರೋಟೋಕಾಲ್ಸ್ ಪ್ರಕಾರ ಟ್ರೀಟ್ಮೆಂಟ್ ಅವೈಲೇಬಲ್ ಮತ್ತು ಯಾವುದು ಅವಶ್ಯಕತೆ ಉಂಟು, ಹೈ ಫ್ಲೋ ನೇಷನಲ್ ಆಕ್ಸಿಜನ್ನು, ಇದು ನಾನ್ ಇನ್ವೇಸಿವ್ ವೆಂಟಿಲೇಷನ್ನು, ಆಕ್ಸಿಜನ್ ಥೆರಪಿ, ಡಯಾಲಿಸಿಸ್ 2 ಮೆಷಿನ್ಗಳನ್ನು ಖಾಲಿ ಕೋವಿಡ್ ಪೇಷಂಟ್ಗಳಿಗೆ ಡಯಾಲಿಸಿಸ್ ಮಾಡಲಿಕ್ಕೆ ICU ಒಳಗೆ ಡೆಡಿಕೇಟ್ ಮಾಡಿ ಇಟ್ಕೊಂಡಿದ್ದೇವೆ. ಏನೇನು ಪಾಸಿಬಲ್ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟು, ಅದಕ್ಕೆ ಬೇಕಿದ್ದು ಯಾವುದು ಮೆಡಿಕಲ್ ಇಕ್ವಿಪ್ಮೆಂಟು, ಯಾವ ಥರ ಮಾನಿಟರ್ಸು, ಯಾವ ಥರ ಟ್ರೈನ್ ಸ್ಟಾಫು ಎಲ್ಲವನ್ನು ನಾವು ಮ್ಯಾನೇಜ್ ಮಾಡಿ ಮಾಡ್ತಾ ಇದ್ದೇವೆ. ಆದರೆ ಇದು ಈಗಿನ ಕರೆಂಟ್ ಸಿನಾರಿಯೋದಲ್ಲಿ ಭಾರತದ ಜನರ ಆರ್ಥಿಕ ಪರಿಸ್ಥಿತಿ, ಈಗಿನ ಕೊರೋನಾ ಬಂದದ್ರಿಂದಾಗಿ ಬಂದ ಕಷ್ಟಗಳು, ಮತ್ತು ಇಲ್ಲಿ ಚಿಕಿತ್ಸೆಯ ವೆಚ್ಚ, ಈ ರೆಮ್ಡೆಸಿವಿರ್ ಅಂತ ಎಕ್ಸ್ಪೆನ್ಸಿವ್ ಡ್ರಗ್ಸ್ಗಳ ಟ್ರೀಟ್ಮೆಂಟ್ ಕಾಸ್ಟ್ ಎಲ್ಲವನ್ನು ನಾವು ಕನ್ಸಿಡರ್ ಮಾಡಿದರೆ ಜನರು ಬರದ ಹಾಗೆ ಪ್ರೊಟೆಕ್ಷನ್ ಮಾಡೋದೇ ಅತಿ ಅಗತ್ಯ, ಅತಿ ಇಂಪಾರ್ಟೆಂಟ್. ಜನರು ಇನ್ನೊಂದು ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅಂದರೆ ಆದಷ್ಟು ಬೇಗ ಅವರ ಫ್ಯಾಮಿಲಿ ಫಿಸಿಷಿಯನನ್ನು ಕನ್ಸಲ್ಟ್ ಮಾಡಿ ಯಾವ ಥರ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಾವು ಕೊರೋನಾವನ್ನು ಬರದ ಥರ ಮಾಡ್ಬೋದು. ಅಪಾರ್ಟ್ ಫ್ರಮ್ ಅಂದರೆ ಇದು ಸಾಮಾಜಿಕ ಅಂತರ, ಮಾಸ್ಕ್, ಅದಲ್ಲದೆ ಇದು ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದು, ಅದು ಅಲ್ಲದೆ ಸಪ್ಲಿಮೆಂಟ್ಸ್ ಏನಾದರೂ ಇದ್ದರೆ, ಏನಾದರೂ ಡಿಫಿಷಿಯನ್ಸಿ ಇದ್ದರೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು. ಅಂದರೆ
best immune booster that you can give to a patient who is diabetic is controlling his diabetes absolutely correctly now. ಅಂದರೆ ಇದು ಡಯಾಬಿಟಿಸ್ ಇರೋ ಪೇಷಂಟು ಅವರ ಫ್ಯಾಮಿಲಿ ಫಿಸಿಷಿಯನ್ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ, ಈಗ ಕೊರೋನಾ ಟೈಮ್ ಉಂಟು, ನನ್ನ ಶುಗರ್ ಹೈ ಉಂಟು, ನಾನು ಯಾವ ಥರ ಇದನ್ನು ಇನ್ನೂ ಅತಿ ಜಾಗರೂಕತೆಯಲ್ಲಿ ಜಾಸ್ತಿ ಕಂಟ್ರೋಲ್ ಇಟ್ಕೊಳ್ಬೇಕಂತ ಅವರಿಗೆ ಅರ್ಥ ಆಗಬೇಕು. ಅವರವರ ಫಿಸಿಷಿಯನ್ ಕನ್ಸಲ್ಟ್ ಮಾಡಬೇಕು. ಡಯಾಬಿಟಿಕ್ ಪೇಷಂಟ್ಸು ಅವರ ಶುಗರ್ನು ಅತ್ಯಂತ ನಿಖರವಾಗಿ ಕಂಟ್ರೋಲ್ ಮಾಡೋದು, ಬ್ಲಡ್ ಪ್ರೆಷರ್ ಹೈ ಇರೋರು ಪೇಷಂಟು ಅವರ ಶುಗರ್ನ ಅತ್ಯಂತ ನಿಖರವಾಗಿ ಕಂಟ್ರೋಲ್ ಮಾಡೋದು, ಬೇರೆ ಯಾವುದೇ ಥರದ ಏಲ್ಮೆಂಟ್ ಇದ್ದರೆ ಅದಕ್ಕೆ ಏನು ಬೇಕು ಅದನ್ನು ಯಾವ ಥರ ಆಪ್ಟಿಮೈಸ್ ಮಾಡಿ ಇಟ್ಕೊಳ್ಳೋದು ಅಂತ ಅವರ ಫ್ಯಾಮಿಲಿ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ ಮಾಡೋದು ಅತಿ ಅಗತ್ಯ. ಡಯಾಬಿಟಿಕ್ ಪೇಷಂಟ್ಗಳು ಶುಗರನ್ನು ಕಂಟ್ರೋಲಲ್ಲಿ ಇಡದಿದ್ದರೆ, ಅವರಿಗೆ ಕೊರೋನಾ ಬಂದರೆ ನಮಗೆ ಅವರನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಇದು ಅವರು ಇಮಿಡಿಯೇಟ್ ಅವರ ಕನ್ಸರ್ನ್ಡ್ ಫಿಸಿಷಿಯನನ್ನು ಕನ್ಸಲ್ಟ್ ಮಾಡಬೇಕು. ಇದರ ಬಗ್ಗೆ ಜನರಿಗೆ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅತಿ ಅಗತ್ಯ. ಯಾವ ಥರ ಅಪಾರ್ಟ್ ಫ್ರಮ್ ಈಗ ಇದು ಇಮ್ಯೂನ್ ಬೂಸ್ಟರ್ ಎಲ್ಲರೂ ತಗೊಳ್ತಾ ಇದ್ದಾರೆ, ವೈಟಮಿನ್ ಸಿ ಎಲ್ಲರೂ ತಗೊಳ್ತಾ ಇದ್ದಾರೆ, ಬಟ್ ಜನರಿಗೆ ನಿಮ್ಮ ಶುಗರ್ನ ಈಗ ಕರೆಕ್ಟ್ ಕಂಟ್ರೋಲಲ್ಲಿ ಇಡಿ ಅಂತ ಹೇಳುವ ಪರಿಸ್ಥಿತಿ ಕೂಡ ಅತಿ ಅಗತ್ಯ. ಕೊರೋನಾ ಗುಣಲಕ್ಷಣ ಇಲ್ಲದಿದ್ರೆ ಮನೇಲಿ ಇರ್ಬೋದು ಅಂತ ಹೇಳ್ತಾರೆ ಈ ಕ್ವಾರಂಟೈನ್ ಅಲ್ಲಿ. ಸೊ ಹಾಗಿರುವ ಪೇಷಂಟ್ಗಳು ಯಾವ ರೀತಿ ಮುಂಜಾಗ್ರತೆ ಕ್ರಮ ಅಥವಾ ಫುಡ್ ಇರ್ಬೋದು ಯಾವ ರೀತಿ ಅವರು ಪಾಲಿಸಬೇಕು? ಒಂದು ಪೇಷಂಟ್ ಕೊರೋನಾ ಡಯಾಗ್ನೋಸ್ ಆದ ಮೇಲೆ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೇಕಂತ ಇದ್ದರೆ ಅವರು ಸರ್ಟನ್ ಕ್ರೈಟೀರಿಯಾಸ್ನ ಒಳಗೆ ಇರಬೇಕು. ಅವರ ಏಜ್ ಜಾಸ್ತಿ ಇರಬಾರ್ದು, ಅವರಿಗೆ ಕೋಮಾರ್ಬಿಡಿಟೀಸ್ ಅಂತ ನಾವು ಕರಿತೇವೆ, ಒಬೆಸಿಟಿ ಅಂದರೆ ಜಾಸ್ತಿ ಮೈ ತೂಕ, ಜಾಸ್ತಿ ಶುಗರು, ಕಿಡ್ನಿ ಫೇಲ್ಯೂರು, ಅಸ್ತಮಾ ಅಥವಾ ಬೇರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಹೈ ಬ್ಲಡ್ ಪ್ರೆಷರು ಇಂಥದ್ದಿದ್ದರೆ ಅವರು ಆ ಏಜ್ ಲಿಮಿಟ್ನಲ್ಲಿ ಇಂದ ಬಿಯಾಂಡ್ ಇದ್ದರೆ ಅಥವಾ ಬೇರೆ ಯಾವುದೇ ಅಸೋಸಿಯೇಟೆಡ್ ಕಾಯಿಲೆಗಳಿದ್ದರೆ ಅವರು ಹೋಮ್ ಕ್ವಾರಂಟೈನಿಗೆ ಅರ್ಹರಲ್ಲ. ಅವರು ಆದಷ್ಟು ಬೇಗ ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅವರ ಬೇಸ್ ಲೈನ್ ಸ್ಯಾಚುರೇಷನ್ನು, ಆಕ್ಸಿಜನ್ ಸ್ಯಾಚುರೇಷನ್ನು, ಚೆಸ್ಟಿಕ್ಸ್ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹಾಸ್ಪಿಟಲ್ ಚಿಕಿತ್ಸೆ ತೆಗೆಯುವುದು ಬೆಟರ್. ಆದರೆ ಕ್ರೈಟೀರಿಯಾವನ್ನು ಫುಲ್ಫಿಲ್ ಮಾಡೋ ಪೇಷಂಟ್ಸು ಅಂದರೆ ಯಂಗ್ ಏಜ್ ಲೆಸ್ ದೆನ್ 60 ಇಯರ್ಸು, ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಬೇರೆ ಯಾವುದೇ ಥರದ ಕಾಯಿಲೆ ಇಲ್ಲ, ಅವರು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಪ್ಲಸ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸಾಕು. ಸಪ್ಲಿಮೆಂಟ್ಸ್ ಅಂತ ಈಗ ತುಂಬ ಟ್ರೀಟ್ಮೆಂಟ್ಗಳು ಅವೈಲೇಬಲ್, ಅದು ಅವರವರ ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಿ ಆಸ್ ಪರ್ ಪ್ರೋಟೋಕಾಲ್ಸ್ ಮ್ಯಾನೇಜ್ ಮಾಡ್ಬೋದು. ನಾವು ಜಿಂಕ್ ಕೊಡ್ತೇವೆ, ವೈಟಮಿನ್ ಡಿ ಎಸ್ಟಿಮೇಷನ್ ಮಾಡಿ ಅದನ್ನು ನಾರ್ಮಲೈಸ್ ಮಾಡ್ತೇವೆ, ಬೇರೆ ಬೇರೆ ಥರದ ಸಪ್ಲಿಮೆಂಟ್ಸು ಆ್ಯಂಡ್ ಕೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಉಂಟು. ಅದರ ಪ್ರಕಾರ ಅವರು ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಿ ಮಾಡ್ಕೊಳ್ಬೇಕು. ಮಂಗಳೂರಲ್ಲಿ ಮೊದಲಿಗೆ ಪ್ಲಾಸ್ಮಾ ಥೆರಪಿ ಯೂನಿಟ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಆಸ್ಪತ್ರೆಯಲ್ಲಿ ಏನಾದರೂ ಅದನ್ನು ಪ್ರಾರಂಭ ಮಾಡುವ ಯೋಚನೆ ಉಂಟಾ? ಪ್ಲಾಸ್ಮಾ ಥೆರಪಿ ಮಾಡಲಿಕ್ಕೆ ಒಂದು ಪ್ಲಾಸ್ಮಾ ಡೋನರ್ ಅವರನ್ನು ನಾವು ಕರೆಕ್ಟ್ ಐಡೆಂಟಿಫೈ ಮಾಡಬೇಕು. ಕೋವಿಡ್ ಬಂದು ರಿಕವರಿ ಆಗಿ ಸಂಪೂರ್ಣ ಗುಣಮುಖವಾದ ಪೇಷಂಟಿನ ಬ್ಲಡ್ ಟೆಸ್ಟ್ ಮಾಡಿ ಅವರಲ್ಲಿ ನಾವು ಆ್ಯಂಟಿಬಾಡಿ ಲೆವೆಲ್ ಎಸ್ಟಿಮೇಷನ್ ಮಾಡಬೇಕು, IgM ಆ್ಯಂಟಿಬಾಡಿ ಎಸ್ಟಿಮೇಷನ್ ಮಾಡಬೇಕು. ಒಬ್ಬ ಡೋನರ್ ಇದ್ದರೆ ಸಾಕಾಗೋದಿಲ್ಲ, ಮಲ್ಟಿಪಲ್ ಡೋನರ್ಸ್ ಬೇಕು. ಒಂದು ಡೋನರಿಂದ ನಾವು 300 to 350 ml ಪ್ಲಾಸ್ಮಾ ತೆಗಿಬೋದು. ಅದಕ್ಕೊಂದು ಸಪ್ರೇಟ್ ಡಯಾಲಿಸಿಸ್ ಥರ ಒಂದು ಮೆಷಿನ್ ಉಂಟು, ಅದರಲ್ಲಿ ನಾವು ಪೇಷಂಟಿಗೆ ಆ ಮೆಷಿನಲ್ಲಿ ಅಳವಡಿಸಿ ನಾವು ಪ್ಲಾಸ್ಮಾವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡಬೇಕು. ಅದು ಕೊಡಲಿಕ್ಕೆ ಬ್ಲಡ್ ಡೊನೇಷನ್ನು ಮತ್ತು ಪ್ಲಾಸ್ಮಾ ಥೆರಪಿ, ಬ್ಲಡ್ ಸಬ್ಸ್ಟಿಟ್ಯೂಟ್ ಥೆರಪಿ ಅದಕ್ಕೆ ಲೈಸೆನ್ಸ್ ಇರುವವರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲ ಹಾಸ್ಪಿಟಲಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ಲಾಸ್ಮಾ ಥೆರಪಿ ಇನಿಷಿಯೇಟ್ ಮಾಡಲಿಕ್ಕೆ ಅಂದರೆ ಅದನ್ನು ಕೊಡಲಿಕ್ಕೆ ಯಾವ ಹಾಸ್ಪಿಟಲಲ್ಲೂ ಮಾಡ್ಬೋದು. ಈಗ ನಮ್ಮಲ್ಲಿ ಒಬ್ಬ ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗಿದ್ದಾನೆ, ಅವನಿಗೆ ಪ್ಲಾಸ್ಮಾ ಥೆರಪಿ ಮಾಡಲಿಕ್ಕೆ ನಾವು ಡಿಸೈಡ್ ಮಾಡಿದರೆ ನಾವು ಪರ್ಮಿಷನ್ ಪೇಷಂಟ್ ಪಾರ್ಟಿಯಿಂದ ಮತ್ತು ಇದು ಅಪ್ರೂವಲ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡು ಎಲ್ಲಿ ಪ್ಲಾಸ್ಮಾ ಕಲೆಕ್ಟ್ ಮಾಡೋ ಸೆಂಟರ್ಸ್ ಉಂಟು ಅಲ್ಲಿಂದ ತರಿಸಿ ನಮಗೆ ಕೊಡ್ಬೋದು. ಲಾಸ್ಟ್ ಒಂದು ಪೇಷಂಟಿಗೆ ನಾವು ಪರ್ಮಿಷನ್ ತಗೊಂಡು ಬೆಂಗಳೂರಿಂದ ಪ್ಲಾಸ್ಮಾ ತರಿಸಿ 2 ಸರ್ತಿ ಪ್ಲಾಸ್ಮಾ ಥೆರಪಿ ಮಾಡಿದ್ದೇವೆ. ಖಾಸಗಿ ಆಸ್ಪತ್ರೆಯಲ್ಲಿ ಜನರಿಂದ ಹಣ ವಸೂಲಿ ಮಾಡ್ತಾರೆ ಹೇಳೋ ಒಂದು ಮಾತು ಕೇಳಿ ಬರ್ತಾರೆ, ಇದು ಯಾವ ರೀತಿ ಸರ್? ಇದು ರಿಪೀಟೆಡ್ ಆಗಿ ನಾನು ತುಂಬ ಸರ್ತಿ ಕಮ್ ಅಕ್ರಾಸ್ ದಿಸ್, ಮೀಡಿಯಾಸ್ಗಳಲ್ಲೂ ಇದು ಹೇಳ್ತಾರೆ. ಬಟ್ ಓವರ್ ಆಲ್ ಕೆಲವು ವಿಷಯಗಳನ್ನು ಜನರು ಮಾತ್ರ ಅಲ್ಲ, ನಮ್ಮ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಕೋವಿಡ್ ವಾರ್ಡ್ ಅಥವಾ ಕೋವಿಡ್ ICU ಅಲ್ಲಿ ಒಬ್ಬರು ಸ್ಟಾಫ್ ನರ್ಸು ವರ್ಕ್ ಮಾಡುವಾಗ ಬೇರೆ ಕಡೆ ಹಾಗೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಆಲ್ ದ ಟೈಮ್ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಸು, ಅವರು ಬೇರೆ ಯಾವುದರ ಸಪ್ಲಿಮೆಂಟ್ಸು, ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಎಲ್ಲವನ್ನು ತಗೊಂಡು ವರ್ಕ್ ಮಾಡಬೇಕು. ನಾವು ICU ಒಳಗೆ ವರ್ಕ್ ಮಾಡುವಾಗ
ಅವರಿಗೆ ಬೇರೆ ಕಡೆಯಾಗಿ ಕಂಟಿನ್ಯೂಸ್ ಡ್ಯೂಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಮಧ್ಯೆ ಮಧ್ಯೆ ನಾವು ಬ್ರೇಕ್ ಕೊಡಬೇಕು, ಇಲ್ಲದಿದ್ದರೆ ಅವರಿಗೆ ಹೈ ವೈರಲ್ ಲೋಡಿಗೆ ಎಕ್ಸ್ಪೋಸ್ ಆಗ್ತದೆ. ಈಗ ಸಪೋಸಿಂಗ್ ಒಂದು ಪೆರಿಫೆರಲ್ ಹಾಸ್ಪಿಟಲ್ ಅಥವಾ ಒಂದು ಸಣ್ಣ ಹಾಸ್ಪಿಟ್ಲಲ್ಲಿ ಒಬ್ಬರು ಸ್ಟಾಫ್ ನರ್ಸು ಬೆಳಿಗ್ಗೆ ಬಂದು 8 ಗಂಟೆ ಅಥವಾ 9 ಗಂಟೆಗೆ ಡ್ಯೂಟಿ ಶಿಫ್ಟ್ ಟೇಕ್ ಓವರ್ ಮಾಡಿ ಸಾಯಂಕಾಲ 5 ಗಂಟೆ 6 ಗಂಟೆವರೆಗೆ ಡ್ಯೂಟಿ ಮಾಡೋದು, ಆ ಥರ ನಮಗೆ ಕೋವಿಡ್ ವಾರ್ಡ್ಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ಸಿಗೂ ಆ ಥರ ಕಂಟಿನ್ಯೂಸ್ ವರ್ಕ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮಾಡಿದರೆ ಅವರಿಗೆ ಕೋವಿಡ್ ಬರುವ ರಿಸ್ಕ್ಗಳು ಜಾಸ್ತಿ ಆಗ್ತದೆ. ಸೊ ನಾವು ಸ್ಟಾಫ್ ನರ್ಸಸ್ಸಿಗೆ ಅಡೆಕ್ವೇಟ್ ರೆಸ್ಟ್ ಕೊಡಬೇಕು. ಅವರು ಒಮ್ಮೆ ರೆಸ್ಟಿಗೆ ಬೇರೆ ಕಡೆ ಹೋದರೆ, ಅವರ ಫುಡ್ಡಿಗೆಲ್ಲ ಹೋದರೆ ಅವರಿಗೆ ನಾವು ಸಬ್ಸ್ಟಿಟ್ಯೂಟ್ ಸ್ಟಾಫ್ ಕೊಡಬೇಕು, ಅವರಿಗೆ ವೀಕ್ಲಿ ಆಫ್ಸ್ ಕೊಡಬೇಕು. ಅವರು 10 ಡೇಸ್ ವರ್ಕ್ ಮಾಡಿದರೆ ಅಟ್ಲೀಸ್ಟ್ 2-3 ಡೇಸ್ ಅವರಿಗೆ ನಾವು ಎಕ್ಸ್ಪೋಜರ್ ಅವಾಯ್ಡ್ ಮಾಡಬೇಕು. ಇದನ್ನು ಕನ್ಸಿಡರ್ ಮಾಡುವಾಗ ಇನ್ನೊಂದು ಈ ಪೇಷಂಟ್ಗಳಿಗೆ ಕಾಸ್ಟ್ ಆಫ್ ಡ್ರಗ್ಸ್ ಎಷ್ಟಂತ ಯಾರು ಇಷ್ಟವರೆಗೆ ಒಂದು ಅನಲೈಸ್ ಮಾಡಿ ನೋಡದೆ ಸುಮ್ಮನೆ ಬಿಲ್ ಜಾಸ್ತಿ ಅಂತ ಹೇಳೋದು ಕೂಡ ಸರಿಯಲ್ಲ. ಈಗ ರೆಮ್ಡೆಸಿವಿರ್ ಅಂತ ಒಂದು ಇಂಜೆಕ್ಷನ್ ಉಂಟು, ಅದು ಕೊಡಬೇಕಾದ್ರೆ ಒಂದು ವಾಯಲಿಗೆ ಮಿನಿಮಮ್ 2800 4000 rupees ವರೆಗೆ ಖರ್ಚಾಗ್ತದೆ. ಒಂದು ಪೇಷಂಟ್ಗೆ ನಾವು 6 ವಾಯಲ್ವರೆಗೆ ಕೊಡಬೇಕಾಗ್ತದೆ. ಸೊ ಅದುವೇ ಒಂದು 25-30 ಸಾವಿರದಷ್ಟು ಅದರ ಕಾಸ್ಟೇ ಬರ್ತದೆ. ಮತ್ತೆ ಪೇಷಂಟ್ಗಳಿಗೆ ಕ್ಯಾನುಲಾ, ಫ್ಲೂಯಿಡ್ಸು, ಸ್ಟೀರಾಯ್ಡ್ಸು, ಆಂಟಿಬಯೋಟಿಕ್ಸು ಎಲ್ಲವನ್ನು ಆ್ಯಡ್ ಮಾಡುವಾಗ ಅದು ಚಿಕಿತ್ಸೆ ಕಾಸ್ಟ್ ಟೋಟಲ್ ಎಷ್ಟಾಗ್ತದೆ ಅಂತ ಯಾರು ಅದನ್ನು ಆಲೋಚನೆ ಮಾಡ್ತಾ ಇಲ್ಲ. ಅದು ಒಂದು. ಸ್ಟಾಫ್ಗಳಿಗೆ ಈಗ ನಾವು ಡ್ಯೂಟಿ ಮಾಡುವಾಗ, ಸ್ಟಾಫ್ ನರ್ಸಸ್ಸಿಗಾಗಲಿ, ಡ್ಯೂಟಿ ಡಾಕ್ಟರ್ಸಿಗಾಗಲಿ, ಮೆಡಿಕಲ್ ಆಫೀಸಿಗೆ ಡ್ಯೂಟಿ ಮಾಡುವಾಗ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಟ್ಟು, ಸಂಬಳ ಅಲ್ಲದೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಟ್ಟು, ಜಾಸ್ತಿ ಆಫ್ ಕೊಟ್ಟು, ಡ್ಯೂಟಿ ಅವರ್ಸ್ ಕಮ್ಮಿ ಮಾಡಿ ಅವರಿಗೆ ನಾವು ಡ್ಯೂಟಿ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ ಅವ್ರು ನಮ್ಮೊಟ್ಟಿಗೆ ಕಾಪರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಸಹ ಕಾಸ್ಟಿಗೆ ಆ್ಯಡ್ ಆನ್ ಆಗ್ತದೆ. ಕಾಸ್ಟ್ ಆಫ್ ಡ್ರಗ್ಸ್ ಕೂಡ ಆ್ಯಡ್ ಆನ್ ಆಗ್ತದೆ. ಇನ್ನೊಂದು, ತುಂಬ ಪೇಷಂಟ್ಗಳಿಗೆ ಹೈ ಫ್ಲೋ ನೇಸಲ್ ಆಕ್ಸಿಜನ್ ಅಂತ ನಾವು ಹಾಕ್ತೇವೆ. ಹೈ ಫ್ಲೋ ನೇಸಲ್ ಆಕ್ಸಿಜನ್ ಹಾಕುವಾಗ ನಾರ್ಮಲಿ ಒಂದು ಪೇಷಂಟಿಗೆ 8 ಲೀಟರ್ಸ್ ಟು 10 ಲೀಟರ್ಸ್ ಫ್ಲೋ ಇಟ್ಟರೆ, ಹೈ ಫ್ಲೋ ನೇಸಲ್ ಆಕ್ಸಿಜನ್ ಕ್ಯಾನುಲಾ ಯೂಸ್ ಮಾಡುವಾಗ ಒಂದು ಪೇಷಂಟಿಗೆ ಮಿನಿಮಮ್ ನಾವು 60 ಲೀಟರ್ಸ್ 80 ಲೀಟರ್ಸ್ವರೆಗೆ ಫ್ಲೋವರೆಗೆ ಯೂಸ್ ಮಾಡ್ತೇವೆ. ಸೊ ಆಕ್ಸಿಜನ್ ಕಾಸ್ಟೇ 8 ಲೀಟರಲ್ಲಿ 80 ಲೀಟರಲ್ಲಿ 10 ಟೈಮ್ಸ್ ಆಕ್ಸಿಜನ್ ಯೂಸೇಜ್ ಜಾಸ್ತಿ ಆಗ್ತದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. PPE ಕಿಟ್, ಈಗ ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡುವಾಗ, ಕೋವಿಡ್ ICUಲಿ ಕೆಲಸ ಮಾಡುವಾಗ ನಾವು ಅವರಿಗೆ ಆರ್ಡಿನರಿ PPE ಕಿಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಅದರಲ್ಲಿ ಲೆವೆಲ್ 3, ಲೆವೆಲ್ 4 PPE ಕಿಟ್ ಕೊಡಬೇಕಾಗ್ತದೆ. N99 ಮಾಸ್ಕ್ ಅವರು ರಿಯೂಸ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸರ್ತಿ ಯೂಸ್ ಮಾಡಿದ ಮಾಸ್ಕ್ ಒಂದೇ ದಿನಕ್ಕೆ, ಒಂದೇ ಸರ್ತಿಗೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಕಾಸ್ಟ್ ಆಫ್ ಡ್ರಗ್ಸ್ ಮತ್ತು ಈ ಥರ ಟ್ರೀಟ್ಮೆಂಟ್ ಆಕ್ಸಿಜನ್ ಇದರದ್ದೇ ಕಾಸ್ಟ್ ಉಂಟು. ದಿನಕ್ಕೆ ಮಿನಿಮಮ್ 12,000 ಸಾವಿರದಷ್ಟು ಬಂದೇ ಬರ್ಬೋದು. ಗೌರ್ಮೆಂಟ್ ಕೊಡುವ ಫಿಕ್ಸ್ ಮಾಡಿದ ರೇಟು ಆಗಲಿ ಅಥವಾ ಈಗ ಇನ್ಶೂರೆನ್ಸ್ ಕಂಪನಿಯವರು ಫಿಕ್ಸ್ ಮಾಡಿದ ರೇಟು 7,800 ರೂಪಾಯಿ ಒಂದು ದಿನಕ್ಕೆ ಅಂತ ಫಿಕ್ಸ್ ಮಾಡಿದ್ದಾರೆ. ಅವರು ಕೊಡುವ ಆ ಚಾರ್ಜಸ್ಸಲ್ಲಿ ನಮಗೆ ಯಾವುದೇ ಥರದ ಕಾಸ್ಟ್ ಕೂಡ ರಿಕವರಿ ಆಗೋದಿಲ್ಲ. ನಾವು ಟ್ರೀಟ್ಮೆಂಟನ್ನು ನಮ್ಮ ಕೈಯಿಂದ ಸಬ್ಸಿಡೈಸ್ ಮಾಡಿ ಪೇಷಂಟ್ಗಳಿಗೆ ಕೊಡ್ತಾ ಇದ್ದೇವೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ವರದಿ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಕಾರಣವಾಗಿದೆ. ಇದು ಯಾವ ರೀತಿಯಲ್ಲಿ ಸಂಶಯ ನಿವಾರಣೆ ಮಾಡುವುದು? ಈಗ ಕೊರೋನಾ ಟೆಸ್ಟಿಗೆ ಎಲ್ಲರೂ ಒಂದು ಮೋಸ್ಟ್ ರಿಲೈಡ್ ಅಪಾನ್ ಅಂತ ನಾವು ಯೂಸ್ ಮಾಡೋದು RT-PCR, ರಿಯಲ್ ಟೈಮ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್. ಅದು ಥ್ರೋಟ್ ಸ್ವಾಬು, ನೇಸಲ್ ಸ್ವಾಬ್, ಇದು ಪಾಸಿಟಿವ್. ಅದು ಒಂದನ್ನು ಮಾತ್ರ ಇಂಟರ್ಪ್ರೆಟ್ ಮಾಡಿ ನಾವು ಪೇಷಂಟಿಗೆ ಪಾಸಿಟಿವ್ ಅಂತ ನೆಗೆಟಿವ್ ಹೇಳಬಾರ್ದು. ಒಂದು ವೇಳೆ ಸ್ವಾಬ್ ತೆಗೆಯುವಾಗ ಅದು ಡೆಪ್ತ್ ಆಫ್ ದ ಸ್ವಾಬ್, ಅಂದರೆ ನಾವು ಮೂಗಿನ ಅಥವಾ ಓರಲ್ ಕ್ಯಾವಿಟಿನ ಸ್ವಾಬ್ ತೆಗೆಯುವಾಗ ಅದರಲ್ಲಿ ಡೆಪ್ತ್ ಇನ್ಎಡೆಕ್ವೇಟ್ ಆದರೆ ಅದರಿಂದಾಗಿ ಫಾಲ್ಸ್ ನೆಗೆಟಿವ್ ಬರುವ ಚಾನ್ಸಸ್ ಉಂಟು. ಅಟ್ ಟೈಮ್ಸ್ ಫಾಲ್ಸ್ ಪಾಸಿಟಿವ್ ರಿಪೋರ್ಟ್ಸ್ ಆಲ್ಸೋ ಪಾಸಿಬಲ್. ಐ ಆಮ್ ನಾಟ್ ಸೇಯಿಂಗ್ ಅದು ಫಾಲ್ಸ್ ಪಾಸಿಟಿವ್ ಬರದೇ ಇರುವ ಚಾನ್ಸೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಾವು ಅದನ್ನು ಇಂಟರ್ಪ್ರೆಟ್ ಮಾಡುವಾಗ ಪೇಷಂಟಿನ ಪ್ರೆಸೆಂಟೇಷನ್, ನಾವು ಹ್ಯಾಪಿ ಹೈಪಾಕ್ಸ್ ಅಂತ ಹೇಳ್ತೇವೆ. ಪೇಷಂಟ್ ಬರುವಾಗಲೇ ಅವರ ಆಕ್ಸಿಜನ್ ಸ್ಯಾಚುರೇಷನ್ 50%, 60%, 80% ಈ ಥರ ಇರ್ತದೆ ಒಂದು. ಇನ್ನೊಂದು, ಅವರಿಗೆ ಇರುವ ಕ್ಲಿನಿಕಲ್ ಪ್ರೆಸೆಂಟೇಷನ್ ಪಿಕ್ಚರ್, ಅಂದರೆ ಎಷ್ಟು ಕಂಪ್ಲೇಂಟ್ಸ್ ಉಂಟು ಅವರಿಗೆ ಅದು. ಇನ್ನೊಂದು ಅವರ ಚೆಸ್ಟ್ ಎಕ್ಸ್ರೇ. ಮತ್ತು ನಾವು ಬೇರೆ ಟೆಸ್ಟ್ ಮಾಡ್ತೇವೆ, ಡಿ ಡೈಮರ್ ಅಂತ ಒಂದು ಮಾಡ್ತೇವೆ, ಫೆರಿಟಿನ್ ಅಂತ ಒಂದು ಮಾಡ್ತೇವೆ, LDH ಮಾಡ್ತೇವೆ, CRP ಮಾಡ್ತೇವೆ. ಈ ಎಲ್ಲ ಲೆವೆಲ್ಸು, ಈ ಎಲ್ಲ ರಿಪೋರ್ಟ್ಸ್ಗಳನ್ನು ಒಟ್ಟು ಸೇರಿಸಿ RT-PCR ಅಥವಾ ಜೀನ್ ಎಕ್ಸ್ಪರ್ಟ್ ಅಥವಾ ಆಂಟಿಜನ್ ಟೆಸ್ಟನ್ನು ಒಟ್ಟು ಸೇರಿಸಿ ನಾವು ಪೇಷಂಟಿಗೆ ಕೋವಿಡ್ ಉಂಟಾ ಇಲ್ಲವಾ ಅಂತ ಇಂಟರ್ಪ್ರೆಟ್ ಮಾಡಬೇಕು. ಖಾಲಿ ಒಂದು ರಿಸಲ್ಟ್ ಇಟ್ಕೊಂಡು ಅದು ನೆಗೆಟಿವ್ ಬಂದಿದೆ ಅವ ನೆಗೆಟಿವ್, ಇದು ಪಾಸಿಟಿವ್ ಬಂದಿದೆ ಅವ ಪಾಸಿಟಿವ್ ಅಂತ ನಾವು ಇಂಟರ್ಪ್ರೆಟ್ ಮಾಡಲಿಕ್ಕೆ ಬರಬಾರ್ದು. ಜನರಿಗೂ ಈ ಥರದ ಕನ್ಫ್ಯೂಷನ್ ಇರಬಾರ್ದು. ನಮ್ಮಲ್ಲೇ ನಾನು ನೋಡಿದ್ದೇನೆ, ತುಂಬ ಪೇಷಂಟ್ಗಳಿಗೆ ನೆಗೆಟಿವ್ ಅಂತ ಒಂದು ರಿಪೋರ್ಟ್ ಬಂದಿದೆ. ಬಟ್ ನಾವು ಪೇಷಂಟ್ ಬರುವ ಕ್ಲಿನಿಕಲ್ ಹ್ಯಾಪಿ ಹೈಪಾಕ್ಸಿಯಾ 80% ಸ್ಯಾಚುರೇಷನ್ ಇತ್ತು, ಚೆಸ್ಟ್ ಎಕ್ಸ್ರೇಲಿ ಫುಲ್ಲು ಕೋವಿಡ್ ಫೀಚರ್ಸ್ ಇತ್ತು, ಡಿ ಡೈಮರು, ಫೆರಿಟಿನ್ ಎಲ್ಲ ಎಲಿವೇಷನ್ ಇತ್ತು. ಸೊ ಇದೆಲ್ಲವನ್ನು ಇಂಟರ್ಪ್ರೆಟ್ ಮಾಡಿ ನಾವು ಹೇಳಿದೆ ಪೇಷಂಟಿಗೆ ಹೇಳಬೇಕಾಯ್ತು, ನೋಡಿ ಇದು ರಿಪೋರ್ಟ್ ನೆಗೆಟಿವ್ ಬಂದಿದೆ,
RT-PCR, ಆದರೆ ಬೇರೆ ಎಲ್ಲವೂ ಪಾಸಿಟಿವಿಗೆ ಪಾಯಿಂಟ್ ಉಂಟು. ನಾವು ಒಂದು ದಿನ ಬಿಟ್ಟು ರಿಪೀಟ್ ಮಾಡ್ತೇವೆ, ರಿಪೀಟ್ ಮಾಡಿದ ಟೆಸ್ಟ್ ರಿಪೋರ್ಟ್ಸ್ ಪಾಸಿಟಿವ್ ಅಂತ ಬಂದಿದೆ. ಸೊ ಜನರು ಖಾಲಿ ಒಂದು RT-PCR ಇಟ್ಕೊಂಡು ಅದು ಪಾಸಿಟಿವ್ ಬಂತು, ನಾವು ಒಂದು ಕಡೆ ಪಾಸಿಟಿವ್ ಮಾಡಿದೆ, ಇನ್ನೊಂದು ಕಡೆ ನೆಗೆಟಿವ್ ಬಂತು, ಅದನ್ನು ಇಟ್ಕೊಂಡು ಅವರು ಆ ಥರ ಇದು ಮಿಸ್ಕನ್ಸೆಪ್ಷನ್ಸ್ ಮಾಡಬಾರ್ದು. ಡೌಟ್ಸ್ ಇದ್ದರೆ ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ, ಇದು ನೋಡಿ ಬೇರೆ ಎಲ್ಲವೂ ನಾರ್ಮಲ್ ಉಂಟು, ಖಾಲಿ RT-PCR ಮಾತ್ರ ಒಂದು ಪಾಸಿಟಿವ್ ಅಂತ ಬಂದಿದೆ, ಎಸಿಂಟಮ್ಯಾಟಿಕ್, ನಾವು 2 ದಿನ ಬಿಟ್ಟು ರಿಪೀಟ್ ಮಾಡುವಂಥ ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ. ಅವರ ಅಡ್ವೈಸನ್ನು ಫಾಲೋ ಮಾಡಬೇಕಷ್ಟೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಸಿಟಿವ್ ಬಂತು ಇಲ್ಲಿ ನೆಗೆಟಿವ್ ಬಂತು ಆ ಥರ ಒಂದು ಪ್ಯಾನಿಕ್ ಸಿಚುವೇಶನ್ ಮತ್ತು ಜನರ ಮನಸ್ಸಲ್ಲಿ ಮತ್ತು ಸಂಶಯ ಕ್ರಿಯೇಟ್ ಮಾಡೋದು ಸರಿಯಲ್ಲ. ಯಾವುದೇ ಒಂದು ವೈರಸ್ಸಿಗೆ ಕಾಲಕ್ರಮೇಣ ಅದರ ಶಕ್ತಿ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಈ ಕೊರೋನಾ ಯಾವಾಗ ನಿಯಂತ್ರಣಕ್ಕೆ ಬರ್ಬೋದು ನಿಮ್ಮ ಅಂದಾಜು? ಈಗ ವರ್ಲ್ಡ್ ಓವರ್ ಪ್ಯಾಂಡಮಿಕ್ ಅನ್ನು ಸ್ಟಡಿ ಮಾಡಿದ ಲೆಕ್ಕದಲ್ಲಿ ಎಲ್ಲ ಪ್ಯಾಂಡಮಿಕ್ಕು ಪೀಕ್ ಆಗೋದು 8 ವಾರಗಳ ಸಮಯ. ಈಗ ಮಂಗಳೂರಲ್ಲಿ ನಾನು ನೋಡಿದ ಮಟ್ಟಿಗೆ ಸಾಧಾರಣ ಆಗಸ್ಟ್ ಬಿಗಿನಿಂಗಿಂದ ಪೀಕ್ ಆಗಿದೆ, ಅಥವಾ ಒಂದು 15 ದಿನ ಮೊದಲಿರ್ಬೋದು, ಆಗಸ್ಟಿಂದ 15 ದಿನ ಮೊದಲಿರ್ಬೋದು. ಸೊ ಇನ್ನೂ ಒಂದು 2 ವಾರ ಅಥವಾ 3 ವಾರ ಒಂದು ಪೀಕ್ ಲೆವೆಲ್ ಇನ್ಸಿಡೆನ್ಸ್ ಇರ್ಬೋದು, ಮತ್ತೆ ತನ್ನಷ್ಟಕ್ಕೆ ಅದರ ಇನ್ಸಿಡೆನ್ಸ್ ಕಮ್ಮಿ ಆಗ್ತದೆ. ಸೊ 8 ವೀಕ್ಸ್ ಅಂದರೆ 2 ತಿಂಗಳು ಪೀಕ್ ಲೆವೆಲಲ್ಲಿ ಇರ್ತದೆ ಅಂತ ಇದು ಪ್ಯಾಂಡಮಿಕ್ಕಿನ ನಮ್ಮ ಇಷ್ಟವರೆಗಿನ ಪ್ಯಾಂಡಮಿಕ್ಕಿನ ಎಕ್ಸ್ಪೀರಿಯನ್ಸ್. ಈಗ ಹೆಚ್ಚಾಗಿ ಜನರು ಜ್ವರ ಬಂದಾಗ ಮೊದಲ ಹಂತದಲ್ಲಿ ಅವರು ತುಂಬಾ ಕೇರ್ಲೆಸ್ ಮಾಡ್ತಾರೆ, ಇದು ಬರುವಂತದ್ದು ಹಾಗೆ ಹೀಗೆ ತುಂಬಾ ಕಾರಣಗಳನ್ನು ಕೊಟ್ಟು ಕೇರ್ಲೆಸ್ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಇದರ ವಿಷಯ ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಿದ್ರೆ, ನಾನು ತುಂಬ ಪೇಷಂಟ್ಸ್ ನೋಡಿದೆ, ಡಯಾಬಿಟಿಕ್ ಪೇಷಂಟ್ಸು, ಶುಗರ್ ಕಂಟ್ರೋಲ್ ಇಲ್ಲ, ಅವರಿಗೆ ಕೆಮ್ಮುಂಟು, ಜ್ವರ ಉಂಟು, ಮನೆಯಲ್ಲೇ ಹೋಮ್ ಥೆರಪಿಸೇ ಮಾಡಿಕೊಂಡು ಲಾಸ್ಟ್ ಸ್ಟೇಜಿಗೆ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಹೈ ಡಯಾಬಿಟಿಕ್ ಒಬೆಸಿಟಿ, ಖಾಲಿ ಬಿಸಿನೀರು ಮತ್ತು ಕಷಾಯ ಕುಡ್ಕೊಂಡು ಮನೆಯಲ್ಲೇ ಇದ್ದರು. ಇಲ್ಲಿ ಬರುವಾಗ ಅವರ ಸ್ಯಾಚುರೇಷನ್ 30% ಇತ್ತು. ಸೊ ಇದು ಒಂದು ನಮಗೆ ಈಗಿನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ದೊಡ್ಡ ತೊಂದರೆ ಕೊಡ್ತಾ ಉಂಟು. ಈ ಕೋಮಾರ್ಬಿಡಿಟೀಸ್ ಇರುವ ಪೇಷಂಟ್ಗಳು ಹೋಮ್ ಥೆರಪಿಸನ್ನೇ ಡಿಪೆಂಡ್ ಆಗಿ ಮನೆಯಲ್ಲೇ ಇದ್ದುಕೊಂಡು ಜ್ವರವನ್ನು ನಿಗ್ಲೆಕ್ಟ್ ಮಾಡಿ ಹಾಸ್ಪಿಟ್ಲಿಗೆ ಹೋದರೆ ಕೊರೋನಾ ಉಂಟಂತ ಹೇಳ್ತಾರೆ, ಅದು ಆ ಟ್ರೀಟ್ಮೆಂಟ್ ಮಾಡ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಈ ಥರ ಜನರಲ್ಲಿ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನಿಂದಾಗಿ ಪೇಷಂಟ್ಗಳು ಲೇಟ್ ಬರೋದೇ ಒಂದು ನಮಗೆ ಪ್ರಾಬ್ಲಮ್ ಆಗಿದೆ. ನಮಗೆ ಕೋಮಾರ್ಬಿಡಿಟೀಸ್ ಇಲ್ಲದ ಪೇಷಂಟ್ಗಳು ಜ್ವರ ಇದ್ದು ಬರದಿದ್ದರೂ ಲೇಟಾಗಿ ಬಂದರೂ ಪ್ರಾಬ್ಲಮ್ ಇಲ್ಲ. ಡಯಾಬಿಟಿಸ್ ಇರೋ ಪೇಷಂಟು, ಹೈಪರ್ ಟೆನ್ಷನ್ ಇರೋ ಪೇಷಂಟು, ಒಬೀಸ್ ಪೇಷಂಟ್ಸು, ಇವರು ಮನೆಯಲ್ಲೇ ಹೋಮ್ ಥೆರಪಿ, ಜ್ವರವನ್ನು ನಿಗ್ಲೆಕ್ಟ್ ಮಾಡೋದು, ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಲಿಕ್ಕಿಲ್ಲ, ಲೇಟಾಗಿ ಬರೋದು, ಇದು ನಮಗೆ ಟ್ರೀಟ್ಮೆಂಟಿಗೆ ತುಂಬ ತೊಂದರೆ ಕೊಡ್ತಾ ಉಂಟು. ಸೊ ನನ್ನದು ವಾಪಸ್ ಜನರಲ್ಲಿ ಕಳಕಳಿಯ ವಿನಂತಿ, ಕೊರೋನಾ ಉಂಟಂತ ಡಯಾಗ್ನೋಸ್ ಮಾಡ್ತಾರಂತೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ಬೇಡಿ. ನಿಮಗೆ ಜ್ವರ ಉಂಟು, ಮೈಕೈ ನೋವು ಉಂಟು, ಯಾವುದೇ ಥರದ ವೈರಲ್ ಇನ್ಫೆಕ್ಷನ್ ಫೀಚರ್ಸ್ ಉಂಟು, ದಯಮಾಡಿ ನಿಮ್ಮ ಡಾಕ್ಟರ್ಸನ್ನು ಕನ್ಸಲ್ಟ್ ಆಗಿ ಇನ್ನೇನಾದರೂ ಮಾಡಬೇಕಾ, ಅಥವಾ ಖಾಲಿ ನಾನು ಇದು ಹೋಮ್ ಕ್ವಾರಂಟೈನ್ ಸಾಕಾ, ಅಥವಾ ರೆಗ್ಯುಲರ್ ಟ್ರೀಟ್ಮೆಂಟು ಏನು ಶೀತ ಜ್ವರದ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕಂತ ದಯಮಾಡಿ ನೋಡಿಕೊಂಡು ಮತ್ತೆ ಅವರು ಇದು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಳುವ ಡಿಸಿಷನ್ ಮಾಡಬೇಕು. ಕೋಮಾರ್ಬಿಡಿಟೀಸ್ ಇರೋ ಪೇಷಂಟ್ಗಳು ಲೇಟಾಗಿ ಬಂದರೆ ನಮಗೆ ತುಂಬ ಕಷ್ಟ ಆಗ್ತದೆ ಅವ್ರನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹಾಸ್ಪಿಟ್ಲಲ್ಲಿ. ಮಂಗಳ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಹೇಳಿ? ಈಗ ಜನರಿಗೆ ಇದರ ವಿಷಯ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಒಮ್ಮೆ ಪೇಷಂಟ್ ಬಂದರೆ ನಾವು ಬಂದಾಗ ಅವ್ರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಚೆಕ್ ಮಾಡಿ, ಸ್ಯಾಚುರೇಷನ್ ಸರಿ ಉಂಟು, ಆ ಒಂದು ಬ್ರೀದಿಂಗ್ ಪ್ಯಾಟರ್ನ್ ಸರಿ ಉಂಟು, ರೆಸ್ಪಿರೇಟರಿ ರೇಟ್ ಸರಿ ಉಂಟು, ಕೋಮಾರ್ಬಿಡಿಟೀಸ್ ಇಲ್ಲ, ಬೇಸಿಕ್ ಇನ್ವೆಸ್ಟಿಗೇಷನ್, ಎಂಟ್ರಿ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಚೆಸ್ಟ್ ಎಕ್ಸ್ರೇ, ಡಿ ಡೈಮರು, ಫೆರಿಟಿನು, ಇದು ಎಲ್ಲ ನಾರ್ಮಲ್ ಲಿಮಿಟ್ಸಲ್ಲಿ ಉಂಟು, ಅವರಿಗೆ ಹೋಮ್ ಕ್ವಾರಂಟೈನ್ ಅಡ್ವೈಸ್ ಮಾಡ್ತೇವೆ. ಒಂದು ವೇಳೆ ಕೋಮಾರ್ಬಿಡಿಟೀಸ್ ಉಂಟಂತಾದರೆ ಅವರಿಗೆ ಡೆಫಿನೆಟ್ಲಿ ನಾವು ಅವರಿಗೆ ಅವರ ಕೋಮಾರ್ಬಿಡಿಟೀಸನ್ನು ಕರೆಕ್ಟ್ ಮಾಡಲಿಕ್ಕೋಸ್ಕರ, ಅದು ಈಗ ಶುಗರ್ ಹೈ ಇದ್ದರೆ, BP ಹೈ ಇದ್ದರೆ ಅದನ್ನು ಸರಿ ಮಾಡಿ ಒಟ್ಟಿಗೆ ಇದು COVID-19ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೋಸ್ಕರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೇವೆ. ಪೇಷಂಟ್ ಅಡ್ಮಿಟ್ ಆದಾಗ ನಮಗೆ ಮೇನ್ ಕನ್ಸರ್ನ್ ಇರೋದು ಪೇಷಂಟಿನ ಆಕ್ಸಿಜನೇಷನ್ ಲೆವೆಲ್, ಅವರ ಬ್ಲಡ್ಡಲ್ಲಿ ಎಷ್ಟು % ಆಕ್ಸಿಜನ್ ಉಂಟು, ಲಂಗ್ಸ್ ಎಷ್ಟರ ಮಟ್ಟಿಗೆ ಅದರ ಕೆಲಸ ಮಾಡ್ತಾ ಉಂಟಂತ. ಸೊ ಸಪೋಸಿಂಗ್ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿದ್ದರೆ ಫಸ್ಟ್ ನಾವು ಇನ್ಸ್ಟಿಟ್ಯೂಟ್ ಮಾಡೋದು ಆಕ್ಸಿಜನ್ ಥೆರಪಿ. ಆಕ್ಸಿಜನ್ ಆರ್ಡಿನರಿ ಫೇಸ್ ಮಾಸ್ಕಲ್ಲಿ ಆಕ್ಸಿಜನ್ ಕೊಡ್ತೇವೆ. ಇದು ಸಾಲಿಲ್ಲ ಅಂತ ಬಂದರೆ ನಾವು ಹೈಯರ್ ಲೆವೆಲ್ ಥೆರಪಿ ಇನ್ಸ್ಟಿಟ್ಯೂಟ್ ಮಾಡಬೇಕು. ಅದರಲ್ಲಿ ನಮಗೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇರೋದು ಆರ್ಡಿನರಿ ಆಕ್ಸಿಜನ್ ಮಾಸ್ಕ್, ಅದರಲ್ಲಿ 8-10 ಲೀಟರ್ಸ್ ಕೊಡೋದಕ್ಕಿಂತ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇರೋದು ಒಂದು ಎವೆಕ್ ಪ್ರೋನಿಂಗ್ ಅಂತ. ಪೇಷಂಟಿಗೆ ನಾವು ರಿವರ್ಸ್ ಆಗಿ ಮಲಗಲಿಕ್ಕೆ ಹೇಳ್ತೇವೆ, ಫೇಸ್ ಡೌನ್ ಮಾಡಿ ಮಲಗಲಿಕ್ಕೆ ಹೇಳ್ತೇವೆ. ಆಗ ವೆಂಟಿಲೇಷನ್ ಪರ್ಫ್ಯೂಷನ್ ಮಿಸ್ ಮ್ಯಾಚ್ ಅಂತ ಹೇಳ್ತೇವೆ, ಅದು ಇದ್ದದ್ದು ಸರಿ ಆಗ್ತದೆ, ಪೇಷಂಟ್ ಆಕ್ಸಿಜನೇಷನ್ ಬೆಟರ್ ಆಗ್ತದೆ. ಸೊ ಅದು ಸೆಕೆಂಡ್ ಆಗಿ ಮಾಡ್ತೇವೆ. ಥರ್ಡ್ ನಾವು ಹೈ ಫ್ಲೋ ನೇಸಲ್ ಆಕ್ಸಿಜನ್ ಅಂತ ಕೊಡ್ತೇವೆ, ಹೀಟೆಡ್ ಹ್ಯೂಮಿಡಿಫೈಡ್ ಆಕ್ಸಿಜನ್.
ಸೊ ಆ ಥೆರಪಿ ಇನ್ಸ್ಟಿಟ್ಯೂಟ್ ಮಾಡ್ತೇವೆ. ಅದು ಫೇಲ್ ಆಗಲಿಲ್ಲ, ಅದು ಫೇಲ್ ಆಯಿತು, ಪೇಷಂಟ್ಸ್ ಆರ್ ನಾಟ್ ಕಂಫರ್ಟೇಬಲ್, ಆಗ ನಾವು ವೆಂಟಿಲೇಟರನ್ನು ಯೂಸ್ ಮಾಡ್ತೇವೆ. ವೆಂಟಿಲೇಟರ್ ಅಂತ ಹೇಳಿದ ಕೂಡಲೇ ಎಲ್ಲ ಪೇಷಂಟ್ಗೆ ಕೂಡಲೇ ನಾವು ಇದು ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ವೆಂಟಿಲೇಟರ್ ಅಳವಡಿಸುವುದಲ್ಲ, ನಾವೊಂದು ಇಂಟರ್ಫೇಸ್ ಅಂತ ಯೂಸ್ ಮಾಡ್ತೇವೆ. ಪೇಷಂಟ್ ಮತ್ತೆ ವೆಂಟಿಲೇಟರ್ ಮಧ್ಯೆ ಒಂದು ಇಂಟರ್ಫೇಸ್ ಅಂತ ಉಂಟು, ಅದನ್ನು ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ನಮಗೆ ಆಪ್ಷನ್ಸ್ ಇರೋದು, ಒಂದು ವೆಂಟಿಲೇಟರ್ಗೆ ಯೂಸ್ ಮಾಡೋದು ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹೇಳ್ತೇವೆ ಇದಕ್ಕೆ, ಮಾಸ್ಕ್ಗಳು, ಇನ್ನೊಂದು ಆಕ್ಸಿಜನ್ ಬಬಲ್ ಹೆಲ್ಮೆಟ್ಸು, ಮತ್ತೊಂದು ಫುಲ್ ಫೇಸ್ ಕವರಿಂಗ್ ಮಾಸ್ಕ್, ಈ ಥರ ಬೇರೆ ಬೇರೆ ಇಂಟರ್ಫೇಸನ್ನು ಯೂಸ್ ಮಾಡ್ತೇವೆ. ನಮ್ಮಲ್ಲಿ ಈಗ ನಾವು ಫಸ್ಟಿಗೆ ಅದೇ ನಾನು ಹೇಳಿದಾಗೆ ಆಕ್ಸಿಜನ್ ಬಬಲ್ ಹೆಲ್ಮೆಟ್ ನಾವು ಯೂಸ್ ಮಾಡ್ತೇವೆ. ಇಂಡಿಯಾದಲ್ಲೇ ಮೇಡ್ ಆಕ್ಸಿಜನ್ ಬಬಲ್ ಹೆಲ್ಮೆಟ್ ನಾನೇ ಫಸ್ಟ್ ಮಾಡಿದ್ದು. ಈಗ ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಕಂಪನೀಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾವೆ, ತುಂಬ ಕಡೆ ಯೂಸ್ ಆಗ್ತಾ ಉಂಟು. ಸೊ ಅದು ಯೂಸ್ ಮಾಡ್ತೇವೆ. ಅದರಲ್ಲಿ ಪೇಷಂಟಿಗೆ ಆಕ್ಸಿಜನ್ ಇಂಪ್ರೂವ್ಮೆಂಟ್ ಆದರೆ ನಾವು ಅದರಲ್ಲೇ ಮ್ಯಾನೇಜ್ ಮಾಡ್ತೇವೆ. ಸೊ ನಮ್ಮ ಐಡಿಯಾ ಅಂದರೆ ಎಷ್ಟಾಗ್ತದೆ ಅಷ್ಟರ ಮಟ್ಟಿಗೆ ನಾವು ಪೇಷಂಟ್ನ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ವೆಂಟಿಲೇಟರ್ ಅಳವಡಿಸೋದನ್ನು ಆದಷ್ಟು ಡಿಲೇ ಮಾಡಿ, ಆದಷ್ಟು ಆ ಥರ ಮಾಡದೆ ವೆಂಟಿಲೇಟರ್ ಯೂಸ್ ಮಾಡಿ ಪೇಷಂಟನ್ನು ಗುಣಪಡಿಸುವುದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಇನ್ನೂ ಅದು ಯಾವುದು ವರ್ಕ್ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ಇಂಟ್ಯೂಬೇಟ್ ಮಾಡಿ ಮತ್ತೆ ಪೇಷಂಟಿಗೆ ಅದೇ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ಮತ್ತೆ ಪೇಷಂಟ್ ರಿವರ್ಸ್ ಮಲಗಿಸಿ ವೆಂಟಿಲೇಟ್ ಮಾಡಿ ಆಕ್ಸಿಜನ್ ಲೆವೆಲ್ ಮೇಲೆ ತಂದು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಮೊಡಾಲಿಟೀಸ್ ಅನ್ನು ಯೂಸ್ ಮಾಡಿ. ಕೋವಿಡ್-19 ಬಗ್ಗೆ ಸಾರ್ವಜನಿಕರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅದರ ಬಗ್ಗೆ ಸೂಕ್ತ ಮಾಹಿತಿ ನೀಡಿದ ಡಾಕ್ಟರ್ ಗಣಪತಿ ಭಟ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಸಂಚಿಕೆಯಲ್ಲಿ ಹೊಸ ಅತಿಥಿಗಳೊಂದಿಗೆ ನ್ಯೂಸ್ ಟೈಮ್. ನಮಸ್ಕಾರ.